ಪುಟ್ಟ ಮಗು ಸೇರಿ ಒಂದೇ ಮನೆಯ ಮೂವರು ಸದಸ್ಯರು ಸಾಮೂಹಿಕವಾಗಿ ಆತ್ಮಹತ್ಯೆಗೆ ಯತ್ನಿಸಿ ತಾಯಿ ಮಗು ಸಾವನ್ನಪ್ಪಿರುವಂತಹ ಘಟನೆ ಮಂಗಳೂರು ನಗರದ ಕೋಡಿಯಲ್ ಬೈಲ್ ಸಮೀಪ ಇಂದು ಅಪರಾಹ್ನ ನಡೆದಿದೆ. ಮೃತರನ್ನ 33 ವರ್ಷದ ಮಹಿಳೆ ವಿಜಯ, 4 ವರ್ಷದ ಶೋಭಿತಾ ಎಂದು ಗುರುತಿಸಲಾಗಿದ್ದು, ಇನ್ನೋರ್ವ ಪುತ್ರಿ 12 ವರ್ಷದ ಯಜ್ಞ ಪವಾಡ ಸದೃಶರಾಗಿ ಬದುಕಿ ಉಳಿದಿದ್ದಾಳೆ. ಮಧ್ಯಾಹ್ನ ಊಟದ ಬಳಿಕ ವಿಜಯ ಈ ಕೃತ್ಯಕ್ಕೆ ಮುಂದಾಗಿದ್ದಾರೆ ಎಂದು ತಿಳಿದು ಬಂದಿದೆ. ವಿಜಯ್ ಅವರು ಈ ಹಿಂದೆ ಸುರೇಂದ್ರ ಎಂಬುವರನ್ನ ಮದುವೆಯಾಗಿದ್ದು, ಅವರು 6 ವರ್ಷಗಳ ಹಿಂದೆ ನಿಧನ ಹೊಂದಿದ್ರು. ಬಳಿಕ ವಿಜಯ್ ಅವರು ಉಮೇಶ್ ಎಂಬುವರನ್ನ ಮದುವೆಯಾಗಿದ್ರು. ಆದರೆ ಕಳೆದ 20 ದಿನಗಳ ಹಿಂದೆ ಉಮೇಶ್ ಅವರು ಕೂಡ ವಿಷ ಸೇವನೆ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಇದರಿಂದ ವಿಜಯ ತೀರಾ ಖಿನ್ನತೆಗೆ ಒಳಗಾಗಿ ತಮಗೆ ಯಾರೂ ಇಲ್ಲ, ತಾವು ಒಂಟಿ ಎನ್ನುವಂತಹ ಆತಂಕವನ್ನು ವ್ಯಕ್ತಪಡಿಸಿದ್ರು ಎನ್ನಲಾಗಿದೆ. ಇದೇ ಚಿಂತೆಯಿಂದ ಇಂದು ಮಧ್ಯಾಹ್ನ 2 ಗಂಟೆ ಬಳಿಕ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ನಿರ್ಧಾರಕ್ಕೆ ಬಂದಿದ್ದು, ಪುಟ್ಟ ಮಕ್ಕಳಿಬ್ಬರಿಗೆ ನೇಣು ಬಿಗಿದಿದ್ದಾಳೆ. ಆದರೆ ಅದೃಷ್ಟವಶಾತ್ ಯಜ್ಞನಿಗೆ ಕಾಲಿನ ಕೆಳಭಾಗದಲ್ಲಿ ಟಿಪಾಯಿ ಸಿಕ್ಕಿದ ಕಾರಣ ಆಕೆ ಗೊಬ್ಬೆ ಹೊಡೆದು ಬದುಕಿ ಉಳಿದಿದ್ದಾಳೆ. ಆದರೆ ವಿಜಯ ಮತ್ತು ಶೋಭಿತಾ ಇಬ್ಬರೂ ಕೂಡ ಸಾವನ್ನಪ್ಪಿದ್ದಾರೆ. ವಿಜಯ ಅವರು ಸ್ವಂತ ಮನೆಯನ್ನ ಹೊಂದಿದ್ದು, ಮೇಲಿನ ಮಹಡಿಯನ್ನ ಬಾಡಿಗೆಗೆ ನೀಡಿದ್ರು. ಮೇಲ್ಭಾಗದಲ್ಲಿದ್ದ ಹೋಟೆಲ್ ಸಿಬ್ಬಂದಿಗಳು ಯಜ್ಞಾಳ ಚೀರಾಟವನ್ನ ಕೇಳಿ ಓಡಿ ಬಂದು ಆಕೆಯನ್ನ ರಕ್ಷಣೆ ಮಾಡಿದ್ದಾರೆ. ಆದರೆ ಅದಾಗಲೇ ವಿಜಯ ಮತ್ತು ಶೋಭಿತಾ ಸಾವನ್ನಪ್ಪಿದ್ರು. ಬರ್ಕೆ ಠಾಣಾ ಪೊಲೀಸರು ಮತ್ತು ಸಿಸಿಬಿ ಪೊಲೀಸರು ಆಗಮಿಸಿ ತನಿಖೆ ನಡೆಸಿದ್ದು, ಬರ್ಕೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬದುಕಿ ಉಳಿದ ಯಜ್ಞ ಮೊದಲ ಪತಿ ಉಮೇಶ್ ಅವರ ಮಗಳು ಎಂದು ತಿಳಿದು ಬಂದಿದೆ. ಇನ್ನು ಘಟನಾ ಸ್ಥಳಕ್ಕೆ ಮಂಗಳೂರು ಪೊಲೀಸ್ ಕಮಿಷನರ್ ಕುಲ್ದೀಪ್ ಕುಮಾರ್ ಜೈನ್ ಹಾಗೂ ಇತರ ಹಿರಿಯ ಅಧಿಕಾರಿಗಳು ಆಗಮಿಸಿ ತನಿಖೆಗೆ ಮಾರ್ಗದರ್ಶನ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಅತ್ಯಂತ ದುರಂತವಾಗಿರುವಂತಹ ಘಟನೆ, ಹೃದಯ ವಿದ್ರಾವಕವಾಗಿರುವಂತಹ ಘಟನೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಮಂಗಳೂರು ಪ್ರತಿನಿಧಿ ಗಣೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಣೇಶ್ ಅವರೇ, ಸದ್ಯ ಇವತ್ತು ನಡೆದಿರುವಂತಹ ಘಟನೆ ಬೆಳಕಿಗೆ ಬಂದಿರುವಂತದ್ದು. ಇವತ್ತು ಅಪರಾಹ್ನ ಮಧ್ಯಾಹ್ನ ಕೋಡಿಯಲ್ ಬೈಲ್ನಲ್ಲಿ ಈ ಒಂದು ಘಟನೆ ಮುನ್ನೆಲೆಗೆ ಬಂದಿರುವಂತದ್ದು. ತಾಯಿ ಮಗು ಸೇರಿ, ತಾಯಿ ಜೊತೆಗೆ ಇಬ್ರು ಮಕ್ಕಳು. ಏನ್ ಹೇಳ್ತೀರಾ ಗಣೇಶ್ ಅವರೇ, ಏನಿದೆ ಅಪ್ಡೇಟ್? ಯಾತಕ್ಕೋಸ್ಕರ, ಏನ್ ಕಾರಣ ಅಂತೆ? ಹೌದು ನಿತಿನ್, ಈ ಹಿಂದೆ ಇವರ 2ನೇ ಪತಿ ಉಮೇಶ್ ಎಂಬವರು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಇದು ಇವರ 2ನೇ ಪತಿಯಾಗಿರ್ತಾರೆ. ಇವರು ಈ 20 ದಿನದ 2ನೇ ಪತಿಯು ತೀರಿಯೋದ ನಂತರ ಅವರ ಪತ್ನಿ ಬಾರಿ ದುಃಖಿತರಾಗಿ ಹಲವಾರು ಸಂಬಂಧಿಕರ ಬಳಿ ಹೇಳ್ಕೊಂಡಿರ್ತಾರೆ, ನನ್ಗೆ ಇನ್ನು ಯಾರು ಗತಿ ಅಂತ ಹೇಳ್ಕೊಂಡು. ಇದೇ ಕಾರಣ 20 ದಿನದ ಬಳಿಕ ಇವರು ನಿತ್ಯ ತುಂಬಾ ಖಿನ್ನತೆಗೊಂಡು ಅವರು ಇಂಥ ನಿರ್ಧಾರ ತಗೊಂಡಿದ್ದಾರೆ. ಇವತ್ತು ಮಧ್ಯಾಹ್ನ ದೊಡ್ಡ ಮಗಳು ಯಜ್ಞ ಅವರು ಶಾಲೆಯ ಇವತ್ತು ಎಕ್ಸಾಮ್ ಇದ್ದ ಕಾರಣ ಅವರಿಗೆ ಈ ಕಲ್ಲಿರಂದು ರಜೆ ಸಿಕ್ಕಿರ್ತದೆ. ಹಾಗೆ ಮಧ್ಯಾಹ್ನ ಊಟ ಸಮಯ ಊಟ ಮಾಡಿದ ನಂತರ ಇವರು ಒಂದು ಬಟ್ಟೆಯನ್ನು ಫ್ಯಾನಿಗೆ ನೇತು ಹಾಕಿ ಇಬ್ಬರ ಮಕ್ಕಳನ್ನು ನೇತಿಗೆ ಶರಣಾಗಿರ್ತಾರೆ. ಈ ಸಂದರ್ಭ ಅದರಲ್ಲಿ ದೊಡ್ಡ ಮಗು ಟಿವಿಗೆ ಕಾಲು ಕೊಡ್ತದೆ. ಟಿವಿ ಪಕ್ಕದಲ್ಲಿ ಟಿವಿ ಇರಲ್ಲ, ಆದ್ರೆ ಟಿವಿ ಬಿದ್ದು ಹೋಗಿರ್ತದೆ. ಪಕ್ಕದಲ್ಲಿ ಇನ್ನೊಂದು ಮರದೊಂದು ಸ್ಟ್ಯಾಂಡ್ ಇರುತ್ತೆ, ಅದಕ್ಕೆ ಕಾಲು ಕೊಟ್ಟು ಮಗು ರೋಪನ್ನು ಇದನ್ನು ಸೀರೆಯನ್ನು ತಪ್ಪಿಸಿ ಕೆಳಗಿಳಿದು ಬಾಗಿಲು ತೆಗೆದು ಮೇಲೆ ಪಕ್ಕದ 1ನೇ ಮಹಡಿಯಲ್ಲಿರುವ ಹೋಟೆಲ್ ಸಿಬ್ಬಂದಿಗಳ ಹತ್ರ ಓಡಿಕೊಂಡು ಬಂದು ಮಗು ಹೇಳ್ತದೆ, ಇನ್ನು ಇಬ್ರು ಇದೆ ನೇತಾಡಿಕೊಂಡಿದ್ದಾರೆ ಅವರನ್ನು ಬದುಕಿಸ್ಲಿಕ್ಕೆ. ಆಗ ಮೇಲಿಂದ ಸಿಬ್ಬಂದಿಗಳು ಬರುವಾಗ ಇಬ್ರು ಮೃತರಾಗಿರ್ತದೆ, ಚಿಕ್ಕ ಮಗು ಕೂಡ. ಅದರಲ್ಲಿ ವಿಜಯ್ 33 ವರ್ಷ ಪತ್ನಿ ಅಂದ್ರೆ ತಾಯಿ, ಮತ್ತು ಮಗು 4 ವರ್ಷದ ಶೋಭಿತಾ ಆಗ ಜೀವ ಕಳ್ಕೊಂಡಿರ್ತಾರೆ. ನಿಜವಾಗ್ಲೂ ಗಣೇಶ್ ಅವರೇ, ನಿಜವಾಗ್ಲೂ ಕೂಡ ದುರಂತವಾಗಿರುವಂತಹ ಒಂದು ಘಟನೆ. ಇಲ್ಲಿ ತಾಯಿಗೆ 33 ವರ್ಷ, ಅಂದ್ರೆ ಅವರು 2 ಮದುವೆ ಆಗಿದ್ರು. ಅಂದ್ರೆ ಮೊದಲನೇ ಗಂಡ ತೀರಿ ಹೋಗ್ತಾರೆ, 2ನೇ ಗಂಡ ಕೂಡ 20 ದಿನಗಳ ಹಿಂದೆ ತೀರಿ ಹೋಗಿರುವಂತದ್ದು, ಅಂದ್ರೆ ಆತ್ಮಹತ್ಯೆಯ ಮೂಲಕ ತೀರಿ ಹೋಗಿರುವಂತದ್ದು. ಜೊತೆಗೆ ಅವರ ಈಗ ಬದುಕಿ ಉಳಿದಂತಹ ಮಗಳೇನಿದ್ದಾಳೆ 12 ವರ್ಷದ ಮಗಳು, ಅಂದ್ರೆ ಮೊದಲ ಗಂಡನ ಮಗಳು ಓಕೆ. ಈಗ 4 ವರ್ಷದ ಶೋಭಿತಾ ಅವರು ಮರಣ ಹೊಂದಿರುವಂತದ್ದು. ಅಂದ್ರೆ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ಅವರಿಗೆ ಮನೆಯೂ ಕೂಡ ಇತ್ತು, ಮೇಲ್ಭಾಗದಲ್ಲಿರುವಂತಹ ಮನೆಯನ್ನ ಬಾಡಿಗೆ ಕೂಡ ಕೊಡ್ತಾ ಇದ್ರು. ಅಂದ್ರೆ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು ಬಹುಶಃ ಈ ಮಹಿಳೆ ಅಲ್ವಾ? ಸಾಧ್ಯತೆ ಇದೆ, ಅವರಿಗೆ ಯಾವುದೇ ಆರ್ಥಿಕ ಸಮಸ್ಯೆ ಇಲ್ಲ. ಯಾಕೆ ಹೇಳಿದ್ರೆ ಈ ಸುತ್ತಮುತ್ತ ಪರಿಸರದಲ್ಲಿ ಬಹಳಷ್ಟು ಜಾಗಗಳಿವೆ. ಈ ಕೊಡೆಲ್ಗುತ್ತು ಪರಿಸರ ಅಂದ್ರೆ ಒಂದು ಚಿನ್ನದ ರೇಟ್ ಇಲ್ಲಿ ಈ ಭಾಗದಲ್ಲಿ ಬಹುತೇಕ ಬಾಡಿಗೆ ಮನೆ ಇದೆ, ಹಾಗೆ ಪಿಜಿಗಳಿವೆ. ಯಾವುದೇ ಆರ್ಥಿಕ ಸಮಸ್ಯೆ ಇವರಿಗೆ ಯಾವುದೇ ಇಲ್ಲ. ಆದ್ರೆ ಇವರು 2 ಬಾರಿ ಪತಿಯನ್ನು ಕಳ್ಕೊಂಡ ಕಾರಣ
ಆಗಿರ್ಬೋದು. ಓಕೆ ಓಕೆ. ಈಗ 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 ಬದುಕಿ ಉಳಿದ ಮಗು ಕೂಡ ಈಗ ಕುತ್ತಿಗೆಗೆ ರೋಪ್ ಬಿದ್ದಿರೋ ಕಾರಣ ಸ್ವಲ್ಪ ಬಾಸುಂಡೆ ಎಲ್ಲ ಬಂದು ಕುತ್ತಿಗೆ ನೋವಾಗಿದೆ. ಈಗ ಅವರ ಪ್ರಥಮ ಚಿಕಿತ್ಸೆಗೆ ಆಸ್ಪತ್ರೆ ಕರ್ಕೊಂಡು ಹೋಗ್ತಿದ್ದಾರೆ ಈಗ ಮಗು. ಓಕೆ ಓಕೆ. ಹಾಗಾದ್ರೆ ಈ ಮಗುವಿನ ಒಂದು ಪ್ರಾಣವನ್ನ ಅಲ್ಲಿ ಟಿವಿ ಉಳಿಸಿದ್ದು ಅನ್ನುವಂಥದ್ದು, ಟಿವಿಯ ಮೇಲೆ ಕಾಲಿಟ್ಟು, ಟಿವಿಯ ಪಕ್ಕದ ಯಾವುದೋ ಒಂದು ಸ್ಟ್ಯಾಂಡ್ ಅದರ ಮೇಲೆ ಕಾಲಿಟ್ಟ ಕಾರಣ. ಓಕೆ. ಹೌದು, ಆ ಸ್ಥಳಕ್ಕೆ ಮತ್ತೆ ಈಗ ಪೊಲೀಸ್ ಆಯುಕ್ತರು ಭೇಟಿ ನೀಡಿದ್ದಾರೆ, ನೂತನ ಆಯುಕ್ತರು, ಹಾಗೆ ಡಿಸಿಪಿ. ಎಸ್ ಎಸ್, ಥ್ಯಾಂಕ್ ಯು ಗಣೇಶ್ ಅವರೇ ತಮ್ಮೆಲ್ಲ ಮಾಹಿತಿಗೆ. ಇದು ಆನ್ ದ ಸ್ಪಾಟ್ ಗಣೇಶ್ ಅವರು ಇವತ್ತು ಅಲ್ಲಿ ಆ ಸ್ಥಳಕ್ಕೆ ಹೋಗಿದ್ದಾರೆ. ಜೊತೆಗೆ 4 ವರ್ಷದ ಶೋಭಿತಾ, ಜೊತೆಗೆ 33 ವರ್ಷದ ಮಹಿಳೆ ವಿಜಯ ಸಾವನ್ನಪ್ಪಿರುವಂಥದ್ದು, ಜೊತೆಗೆ 12 ವರ್ಷದ ಯಜ್ಞ ಪವಾಡ ಸದೃಶವಾಗಿ ಬದುಕಿ ಉಳಿದಿರುವಂಥದ್ದು, ಜೊತೆಗೆ ಇದು ತಾಯಿ ಮತ್ತು ಒಂದು ಮಗು. ಈ ಮಕ್ಕಳ ದುರಂತ ಅಂತ್ಯ ಆಗಿರುವಂಥದ್ದು ಕೊಡಿಯಲ್ ಬೈಲ್ನಲ್ಲಿ ನಡೆದಿರುವಂತಹ ಘಟನೆ ನಿಜವಾಗ್ಲೂ ಕೂಡ ದುರಂತ ಅಂತ್ಯ ಕಂಡಿರುವಂತಹ ತಾಯಿ ಮತ್ತು ಮಗು. ಇಲ್ಲಿ ಬರ್ಕೆ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈಗ ತಾಯಿ ಮತ್ತು ಮಗು ನೇಣು ಹಾಕ್ಕೊಂಡು ತೀರ್ಕೊಂಡಿದ್ದಾರೆ. ಇದು ಈಗ ಸ್ಥಳ ಪರಿಶೀಲನೆ ಮಾಡುವಾಗ ಇದು ಸೂಸೈಡ್ನ ಕಂಡುಬರ್ತಾ ಇದೆ. ಅವರೇ ನೇಣು ಹಾಕ್ಕೊಂಡಿದ್ದಾರೆ. ಮತ್ತು ಅವರು ದೊಡ್ಡ ಮಗಳು ಅವರು ಸಹ ಪ್ರಯತ್ನ ಪಟ್ಟಿದ್ದರು. ಸ್ವಲ್ಪ ಅವ್ರಿಗೆ ಗಾಯಗಳು ಆಗಿದೆ ಇಲ್ಲಿ, ಆದರೆ ಅವರು ತಪ್ಪಿಸ್ಕೊಂಡಿದ್ದಾರೆ. ಈಗ ಒಂದು ಕೇಸನ್ನು ತಗೊಂಡಿದ್ದೀವಿ, ಮುಂದಿನ ತನಿಖೆ ಮಾಡಿಕೊಂಡು ಏನು ಕಾರಣ ಇದೆ ತಿಳ್ಕೊಳ್ತೀವಿ. ಈ ಟೋಟಲ್ 2 ಜನ, ತಾಯಿ ವಿಜಯ ಮತ್ತು ಅವರ ಚಿಕ್ಕ ಮಗು ಸುಮುಖ, ಇವರಿಬ್ಬರು ತೀರ್ಕೊಂಡಿದ್ದಾರೆ ನೇಣು ಹಾಕ್ಕೊಂಡು. ಅವರು ನೇಣು ಹಾಕ್ಕೊಂಡು ತೀರ್ಕೊಂಡಿದ್ದಾರೆ. ಸೊ ಅದು ಬೇರೆ ಇನ್ವೆಸ್ಟಿಗೇಷನಲ್ಲಿ ನಮಗೆ ಈಗ ಗೊತ್ತಾಗ್ತದೆ.